ನಮಸ್ಕಾರ. ನಾನು ಮೂಡಾ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಮನ್ಸೂರ್ ಅಲಿ. ಇಲ್ಲಿ ಜೂನ್ ತಿಂಗಳಿಂದ ನಾನು ಕಾರ್ಯನಿರ್ವಹಿಸ್ತಿದ್ದು. ನನ್ನ ಮೇಲೆ ನಮ್ಮ ಕಚೇರಿಯ ಹೊರಗುತ್ತಿಗೆ ಸಿಬ್ಬಂದಿಯಾಗಿರ್ತಕ್ಕಂತಹ ನೀತಾರವರು ದೂರನ್ನು ನೀಡುತ್ತಾರೆ. ನನಗೆ ಲೈಂಗಿಕ ಹಾಗೂ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಮೂಡಾ ಕಚೇರಿಯಲ್ಲಿ ದಿನಾಂಕ 27/12/2023 ಸಾಮಾನ್ಯ ಸಭೆ ನಡೆದಿತ್ತು. ಆ ಸಾಮಾನ್ಯ ಸಭೆಯ ಪ್ರೊಸೀಡಿಂಗನ್ನು ಅವರು ನಡವಳಿಗಳನ್ನು ರೆಡಿ ಮಾಡಿ 3 ದಿನದೊಳಗಾಗಿ ಕೊಡಬೇಕು ಅಂತ ಅವ್ರಿಗೆ ನಿರ್ದೇಶನ ನೀಡಿದ್ದೆ. ಸುಮಾರು 100 ಪುಟಗಳಿಗೂ ಅದು ಹೆಚ್ಚಾಗಿತ್ತು. ಅದರಲ್ಲಿ ಸಾಕಷ್ಟು ತಪ್ಪು ಅವರು ಮುದ್ರಿಸಿ ತಂದುಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ಹೇಳಿದ್ದೆ, ಸರಿಯಾಗಿ ಕೆಲಸವನ್ನು ಮಾಡಂಗಿದ್ರೆ ನೀವು ಇಲ್ಲಿರಿ, ಇಲ್ಲಾಂದರೆ ಬೇರೆಯವರು ಕೆಲಸ ಮಾಡ್ತಾರೆ ನಿಮ್ಮ ಬದಲಿಗೆ ಅಂತ ತಿಳಿಸಿದಾಗ ಅವರು ನನ್ನ ಕಡೆಯಿಂದ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಬೇರೆ ಅವ್ರ ಕಡೆಯಿಂದಲೇ ಮಾಡಿ ಅಂಥೇಳಿ ಉದ್ದಟತನದಿಂದ ಮಾತಾಡಿ ಹೋಗಿದ್ದರು. ಹಾಗಾಗಿ ನಾನು ಮರುದಿನ ನಮ್ಮ ಕಚೇರಿಯ EST ಸಿಬ್ಬಂದಿ ಕರೆದು ಅವ್ರ ಬದಲಾಗಿ ಬೇರೆ ಸಿಬ್ಬಂದಿಯನ್ನು ಕೊಡುವಂತೆ ನಾವು ಹೊರಗುತ್ತಿಗೆ ಏಜೆನ್ಸಿಗೆ ನಿರ್ದೇಶನ ನೀಡಿ ಅಂತ ಹೇಳಿದಾಗ ಅವರು ಕೆಲಸದಿಂದ ತೆಗೆದುಹಾಕ್ತಾರೆ ಅಂತ ಒಂದು ಭಯದಿಂದಲೋ ಅಥವಾ ನನ್ನ ಮೇಲೆ ಒಂದು ಅಗೆತನದಿಂದಲೋ ಈ ರೀತಿ ಒಂದು ಆಪಾದನೆ ಮಾಡಿದರು ಅವರು. ಈಗ ಆಲ್ರೆಡಿ ನಾನು ತನಿಖಾಧಿಕಾರಿ ಮುಂದೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅವರು ಸಹ ಅವ್ರಿಗೂ ಸಹ ಈ ಥರ ನಂಗೆ ತಪ್ಪು ಅರಿವಾಗಿದೆ, ನಾನು ಆ ಥರ ಮಾಡಬಾರ್ದಾಗಿತ್ತು ಅಂತ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ ಅವರು ಕಚೇರಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಮುಂದೆ ತನಿಖಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾರೆ. ಅವರೆಲ್ಲ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ವಹಿಸ್ತಾರೆ. ನಿಮ್ಮ ಹತ್ರ ಕ್ಷಮೆ ಕೇಳಿದ್ದಾರೆ? ಹೌದು, ಅವರು ನನ್ನ ಹತ್ರ ಬಂದು ಅವ್ರು ಹೇಳಿದರು, ಈ ಥರ ನನ್ನ ತಪ್ಪಿಂದ ಒತ್ತಡದಿಂದ ನಾನು ಮಾತಾಡಿದ್ದೀನಿ ಸರ್, ಆ ಥರ ಮಾತಾಡಬಾರ್ದಾಗಿತ್ತು, ನನ್ನ ನೌಕರಿ ಹೋಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಷ್ಟಕ್ಕೂ ಸಹ ಅವ್ರು ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅದು ತನಿಖಾಧಿಕಾರಿಗಳು ವಿವರವಾಗಿ ಅವರು ತನಿಖೆ ನಡೆಸಿ ಅದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಯಾರು ತಪ್ಪಿತಸ್ಥರಿಲ್ಲ ಅಂತ ಅವರು ವರದಿಯನ್ನು ನೀಡ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಾನು ಹೆಚ್ಚಿನ ವಿಚಾರವನ್ನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಈಗ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಬರ್ಬೇಕಾಗುತ್ತೆ. ನಾನು ಜಸ್ಟ್ ಅವ್ರಿಗೆ ಮೌಖಿಕವಾಗಿ ಎಚ್ಚರಿಕೆ ಅಷ್ಟೇ ಕೊಟ್ಟಿದ್ದೆ, ಯಾವುದೇ ರೀತಿ ನಾನು ಲಿಖಿತವಾಗಿ ಕ್ರಮ ಅವ್ರ ಮೇಲೆ ಜರುಗಿಸಿರಲಿಲ್ಲ. ನಮ್ಮ ಮೇಲೆ ಅಧಿಕಾರಿಗಳು ಇರ್ತಾರೆ, ಜಿಲ್ಲಾಧಿಕಾರಿಗಳು ಇರ್ತಾರೆ, ಮತ್ತು ನಮ್ಮ ಮೇಲಾಧಿಕಾರಿಗಳು ಯಾರಿದ್ದಾರೆ ನೋಡಿ ಅವ್ರ ಗಮನಕ್ಕೆ ತೊಗೊಂಬಂದು ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದನ್ನು ನಾನು ಪಾಲಿಸ್ತೇನೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.
ಸುದ್ದಿ ನ್ಯೂಸ್ ಮಂಗಳೂರು.